ಮಸ್ತ್ ಪುಗಾರಿನಂಚಿನ ಗಣೇಶ್ ಮುಚ್ಚರ್ ಮೇರೆಗೆನ್ನ ಉಡಲ್ದ ಸುಲ್ಮಿನಿಯನ್ ಸಂದಾಯ್ತ ಮಲ್ಪ ಎಂಚುಲ್ಲರು ಮಾತಿರ್ಲ ಸೌಖ್ಯನೇ ನೆಟ ಎಂಕುಲೇ ತಾಟಿ ಬಿಟ್ಟು ಹೋಗಿತ್ತಾನೆ ಇಕುಲೆ ಏರ್ನೆಲ್ಲ ತಾಟಿಗೆ ಏನೂ ನಿತ್ತಜಿ ಯಾನಲ್ಪ ಬನ್ನಗಾಗಿ ಏರೊಂದು ಬನ್ಪುಜಿ ಏನಡ ಕೇಂಡಿರು ವನಸಾಂಡೆ ವನಸಾದ ಬತ್ತೀನಿ ಎಂದು ಏನು ಕೇಂದ್ರದ ಈಗ ವನಸ್ ಕೊರ್ಪು ಜರ ಏನು ನಿಕುಲಿಂಕ್ ಅಂಜತ್ ಅಂಜತ್ ಕೇನ್ನಿ ಎಂದು ಇಂಚನೆ ಕೇನ್ನಿ ಎಂದು ದಾದೆ ಕಜಿಪು ಎಂದು ಕೇಳಿರು ಯಾನ್ ಪಂಡೆ ತುರೆ ಅಂತ ಓ ತುರೆ ಬಾರಿ ತಂಪು ತಂಪು ತುರೆ ತಿನ್ನಲಿ ಆಡ ತರೆ ತಿಂದ್ರೆ ಬಲ್ಲಿಯತ್ತೆ ಪಂಡೇರು ಯಾನ್ ಇನ್ನೆ ಒಳ್ಳೆ ಎಂಕಿ ಮುಕ್ಕಲ್ ಡಕ್ಕೇರ ಅಂದೆನ್ನೆ ನಿಕ್ಲಿಗೆ ನಂಚನೆ ಆಪುಂಡ ಇನಿ ತರೆ ತಿನ್ಪಲ್ಲಿ ಏತು ಬುರ್ತು ಮೈಕೊಡು ನೇಲುವಾಲು ಪಣ್ಣದ ಆಪುಂಡ ಏಜಿ ನಿಖಿಲ ಮತ್ತ ತರೆ ತಿನ್ಪುಜಿಯಾನು ಅಂಡ ತರೆ ದೆರ್ತದ ನಡಪು ನಂಚಿನ ಕೆಲವು ನಮ್ಮ ಜೀವನದ ಬದುಕದ ತಿರಿನ ತಿರಿಪೇರೆ ಎನ್ನ ಗುಮನುಡುದಾದುಂಡು ಎನ್ನ ಗೇನುಡುದಾದುಂಡು ಅವು ನಿಖಲ್ ಎದುರು ದಿಯರೆ ಉಲ್ಲೆಯಾನು ಆವತ್ತೆ ನೆಟೆ ಇಂಕ ಕನ್ನಡಡೆ ಪಾತಿರ್ಲೆ ಎಂದು ಪಂತೇರು ತುಳುನಾಡದ ವಾ ಮೂಲೆಗೆ ಪೋಂಡಲ್ಲ ಯಾನು ಎನ್ನ ಮಾತೃಭಾಷೆ ಎನ್ನ ಅಪ್ಪ ಭಾಷೆ ತುಳು ಭಾಷೆನ ಯಾನು ಬುಡ್ಪುಜಿ ಅಂಚಿನಲ್ಪ ಇನಿ ನೆಟೆ ಹಾಸನದಕ್ಕಲು ಕೊಡಗುದಕ್ಕಲು ಹುಬ್ಬಳ್ಳಿದಕ್ಕಲು ಮೈಸೂರದಕ್ಕಲು ಬೆಂಗಳೂರದಕ್ಕಲು ಮಾತಿರ್ಲ ಉಲ್ಲೇರಿಗೆ ಅಂಚಾದ ಇನಿ ಎನ್ನ ಭಾಷೆಡು ಅಂತ ಬೆರಕೆ ಪುಂಡು ಇಂಗ್ಲೀಷ್ ಕನ್ನಡ ತುಳು ಬೆರಕೆ ಮಲ್ತದಿ ಯಾನು ಪಾತಿರುವೆ ತುಳುವಪ್ಪನ ಮಣ್ಣಿಡು ಪುಟ್ಟದೆ ಹಂಚಾದ ತುಳುವಪ್ಪನ ಪಾದ ಪುರ್ಪಗು ನಮನನು ಸಂದಾಯ್ತ ಮಲ್ತೊಂದು ಎನ್ನೊಟ್ಟಿಗೆ ಏಪನ ಉಪ್ಪು ನಂಚಿನ ಎನ್ನ ಮುದ್ದು ಗಣಪನ ಆಶೀರ್ವಾದದ ಇಂದಿನ ನಟ್ಟೊಂದು ಬರೋದಪ್ಪೆ ಶ್ರೀ ಶಾರದಪ್ಪನ ಆಶೀರ್ವಾದದ ಅನುಗ್ರಹ ಏಪ್ಪಲ ಉಪ್ಪಡುಪನಂದು ಅರ್ತಿ ಪಿರ್ತಿದ ಮೋಕ್ಯದ ತುಳು ಅಪ್ಪಿನ ಐಸಿರದ ಕೊಂಡಾಟದ ಪುತ್ತೊಳಿಲೆಗೆ ತೂಟು ಯಾನು ಸುರೂಟು ಉಡಲ್ ದಿಂಜಿನ ಸುಲ್ಮಿನ ಸಂದಾಯ್ತ ಮಲ್ತೊಂದುಲೆ ಸಮುದ್ರ ರಾಜನ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಚಿನ್ನದ ಕೊಡವಾಗಿ ವಿಹರಿಸುತ್ತಾ ಸ್ವರ್ಣ ಜಲವನ್ನು ತುಂಬುವಂತಹ ಈ ಶುಭ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ವಿರಾಜಮಾನರಾದಂತಹ ಗಣ್ಯಾತಿ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ವೃದ್ಧಿಸಲು ಬಂದಂಥ ಅತಿಥಿ ಮಹನೀಯರೇ, ನಿಮಗೆಲ್ಲರಿಗೂ ನನ್ನ ಮನದಾಳದ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಲಯನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಪಾಲ್ಪಡಬೇಕಾದ್ರೆ ಅದಕ್ಕೆ ಯೋಗ ಯೋಗ್ಯತೆಗೆ ಎರಡೂ ಬೇಕು. ಅಂತಹ ಯೋಗ ಯೋಗ್ಯತೆಗಳನ್ನು ಕಲ್ಪಿಸಿದಂತಹ ನಮ್ಮ ಈ ಲಯನ್ ಸಂಸ್ಥೆಯ ಚೇರ್ಪರ್ಸನ್ ನಮ್ಮ ಉಷಾ ಮನೋಜ್ ಹಾಗೂ ಸಂಘಟಕರು ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಗಣೇಶ್ ಶೆಟ್ಟಿ ಇವರಿಗೆ ನಾನು ಅಂತರಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸತ್ಯಯುಗದಲ್ಲಿ ಹೇಗಿತ್ತು ಅಂದರೆ ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೇನೆ. ತ್ರೇತಾಯುಗದಲ್ಲಿ ಹೇಗಿತ್ತು ಅಂದರೆ ನಾನು ಚೆನ್ನಾಗಿರಬೇಕು, ನನ್ನವರೂ ಚೆನ್ನಾಗಿರಬೇಕು ಅಂತ. ಆದರೆ ಕಲಿಯುಗದಲ್ಲಿ ಹೇಗಿದೆ ಅಂದರೆ ನಾನು ಮಾತ್ರ ಚೆನ್ನಾಗಿರಬೇಕು, ಬೇರೆಯವರಿಗೆ ಕೆಟ್ಟದಾಗಬೇಕು ಅಂತ. ಈ ಕಲಿಯುಗದಲ್ಲೂ ಕೂಡ ಆ ಸತ್ಯಯುಗದ ತ್ರೇತಾಯುಗದ ಪಾವನೆ ತತ್ವಗಳನ್ನು ಮಾಡಿಕೊಂಡು ಬರುವ ಸಂಸ್ಥೆ ಅಂದರೆ ಅದು ಲಯನ್ ಸೇವಾ ಸಂಸ್ಥೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನಾನು 23 ವರ್ಷಗಳಿಂದ ನಮ್ಮ ಕುಡ್ಲ ಚಾನಲ್, ಈ ಒಂದು ಚಾನಲಲ್ಲಿ ತುಳು ವಾರ್ತಾವಾಚಕಿಯಾಗಿ ಕಾರ್ಯಕ್ರಮದ ಸಂಯೋಜಕಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ 23 ವರ್ಷಗಳಲ್ಲಿ ನಾನು ಚಾಚು ತಪ್ಪದೆ, ಒಂದು ದಿವಸನೂ ತಪ್ಪದೆ ಓದಿದ ನ್ಯೂಸ್ ಅಂದರೆ ಲಯನ್ ಸೇವಾ ಸಂಸ್ಥೆ ಮಾಡಿದಂತಹ ಕಾರ್ಯವೈಖರಿಗಳನ್ನು ನೋಡಿ. ಎಷ್ಟೊಂದು ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಹೇಳಿದ್ರು, ರಂಗಮಂದಿರಕ್ಕೆ ನಾವು ಸೇವೆಯನ್ನು ಮಾಡಿದ್ದೇವೆ. ಪ್ರತಿಯೊಂದು ಕೆಲಸದಲ್ಲಿ ಐ ಡೊನೇಷನ್ ಆಗಿರ್ಬೋದು, ಬ್ಲಡ್ ಡೊನೇಷನ್ ಆಗಿರ್ಬೋದು, ಹಲವಾರು ಮಾಹಿತಿ ಶಿಬಿರಗಳನ್ನು ಕೊಡುವಂಥ, ಹಾಗೆ ರೋಗಿಗಳಿಗೆ ನಾವು ಕೊಡುವಂಥದ್ದು, ಅನಾಥಾಶ್ರಮಕ್ಕೆ ಭೇಟಿ, ವೃದ್ಧಾಶ್ರಮಕ್ಕೆ ಭೇಟಿ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಲಯನ್ ಸೇವಾ ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ. ಇದು ತುಂಬ ಒಂದು ಖುಷಿಯ ವಿಚಾರ. ಒಂದು ದಿವಸ ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ OPD ಡಿಪಾರ್ಟ್ಮೆಂಟಲ್ಲಿ ಒಂದು ತಾಯಿ ಮತ್ತು ಮಗು ಕೂತಿದ್ರು. ಆ ಮಗುವಿನ ಕಣ್ಣಿಗೆ ಸ್ವಲ್ಪ ಬ್ಯಾಂಡೇಜ್ ಅನ್ನು ಹಾಕಿದ್ರು. ಒಂದು ಮಧ್ಯಮ ವರ್ಗದವರು ಅಂತ ಕಾಣ್ತಿದೆ. ನಾನು ಕೇಳಿದೆ ಮಗುವಿಗೆ ಏನಾಯಿತು ಅಂತ. ಆಗ ಅವರು ಹೇಳಿದ್ರು, ಮಗುವಿಗೆ ನೇತ್ರ ಕಳೆದುಕೊಂಡಿದ್ದ, ದೃಷ್ಟಿ ಕಳೆದುಕೊಂಡಿದ್ದ, ಆದ್ರಿಂದ ನಾವು ಅವನಿಗೆ ನೇತ್ರದಾನ ನಮ್ಮ ಲಯನ್ ಸೇವಾ ಕ್ಲಬ್ನವರು ಕೊಟ್ಟು ಅವನಿಗೆ ಒಂದು ಕಣ್ಣನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡಿ, ಆ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ಇದು ನಮ್ಮ ಲಯನ್ ಸೇವೆ ಮಾಡುತ್ತಿರುವಂತಹ ಕಾರ್ಯವೈಖರಿಗಳು. ನಿಜವಾಗಿಯೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಇದ್ದೇನೆ. ಇವರ ಕಾರ್ಯಕ್ರಮಗಳು ಈಗಿನಿಂದ ಅಲ್ಲ, ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಸುದೀರ್ಘವಾಗಿ ಇಂತಹ ಕಾರ್ಯಕ್ರಮಗಳು ನಡೀತಾ ಆಗಿರಲಿ ಅಂತ ನಾನು ದೇವರ ಹತ್ರ ಈ ಸಂದರ್ಭದಲ್ಲಿ ಆಶಿಸ್ತೇನೆ.
ನಮ್ಮ ಇವತ್ತಿನ ಕಾರ್ಯಕ್ರಮದ ಹೆಸರು ಸ್ಮೈಲ್ ಅಂದರೆ ಸಂಸ್ಕೃತದಲ್ಲಿ ನಗುವಂತೆ. ಅದರ ಸಬ್ ಟೈಟಲ್ ಸರ್ವ್ ವಿತ್ ದ ಸ್ಮೈಲ್, ನಗುವಿನೊಂದಿಗೆ ಸೇವೆ ಅಂತೇಳಿ ಉಂಟು. ನಾನು ಬರ್ತಾ ಇರುವಾಗಲೇ ನನ್ನನ್ನು ಎಲ್ಲರೂ ಸಹ ಬಹಳ ನಗ್ನಗ್ತಾ ಸ್ವಾಗತಿಸಿದ್ರು, ಹೆಸರಿನ ಪ್ರಕಾರ ಸ್ವಾಗತಿಸಿದ್ರು. ನಾನು ನನ್ನ 31 ಹಲ್ಲಿನಿಂದ, ಎಲ್ರಿಗೂ 32 ಹಲ್ಲು, ನಮಗೆ 31 ಹಲ್ಲು, ಯಾಕಂದರೆ ಒಂದು ಹಲ್ಲನ್ನು ಡಾಕ್ಟರ್ ಕಿತ್ತಿದ್ದಾರೆ. ಆ ಹಲ್ಲಿಂದ ನಾನು ಕೂಡ ನಗ್ನಗ್ತಾ ಬಂದೆ, ಒಳಗೆ ಬಂದೆ. ಬಹಳ ಖುಷಿಯಾಯಿತು. ಎಷ್ಟು ಒಳ್ಳೆ ಸ್ವಾಗತ ಮಾಡಿದ್ರು ಅಂದರೆ ಹೃದಯಕ್ಕೆ ಅದು ಸ್ಪರ್ಶವಾಯಿತು, ಅಷ್ಟು ಖುಷಿಯಾಯಿತು. ಈ ನಗುವಿನೊಂದಿಗೆ ಅಂತ ಹೇಳುವಾಗ ಯಾಕೆ ನಾನು ಕೂಡ ಒಂದು ನಗುವಿನ ಮೂಲಕ, ಒಂದು ಜೋಕ್ ಹೇಳುವ ಮೂಲಕ ನನ್ನ ಭಾಷಣವನ್ನು ಶುರು ಮಾಡಬಾರ್ದು ಅಂತ ನಾನು ಅಲ್ಲಿ ಕೂತ್ಕೊಂಡು ಎಣಿಸಿದೆ. ಈ ನಗು ಏನಂದರೆ, ನನ್ನ ನಗು ಜೋಕ್ ಇಲ್ಲದಿದ್ದರೆ ಸ್ವಲ್ಪ ಮರ್ಯಾದೆಗಾದರೂ ನೀವು ನಕ್ಕು ಬಿಡಿ, ಆಯಿತಾ? ನಗ್ತಿರಲ್ವಾ? ನಮ್ಮ ಮನೆಯ ಎದುರು ಒಂದು ಪಾರ್ಕ್ ಉಂಟು. ಆ ಪಾರ್ಕಲ್ಲಿ ವಾಕಿಂಗ್ ಟ್ರ್ಯಾಕ್ ಉಂಟು, ಮತ್ತು ಮಕ್ಕಳು ಆಡುವಂಥ ಉಪಕರಣಗಳುಂಟು, ಎಲ್ಲ ಉಂಟು. ಹಾಗೆ ನಮ್ಮದು ಒಂದು ಪಾರ್ಕಲ್ಲಿ ಬೆಳಗಿನ ಹೊತ್ತು ವ್ಯಾಯಾಮ ಮಾಡುವಂತಹ ಒಂದು ಅಭ್ಯಾಸ ಉಂಟು. ಆಮೇಲೆ ವ್ಯಾಯಾಮ ಆದಮೇಲೆ ನಮ್ಮದೊಂದು ಟೀಮಿದು ಒಂದು ಕೆಲಸ ಏನಪ್ಪ ಅಂದರೆ, ಒಂದು ನಗುವಿನ ವ್ಯಾಯಾಮ. ನಗ್ತಾ ಇದ್ದರೆ ಆಯುಷ್ಯ ವೃದ್ಧಿ ಆಗುತ್ತೆ, ನಗು ಇದ್ದರೆ ಮುಖದಲ್ಲಿ ಕಾಂತಿ ವೃದ್ಧಿ ಆಗುತ್ತೆ, ಹೀಗೆಲ್ಲ ಗೊತ್ತು. ನಗು ಒಂದು ಆರೋಗ್ಯಕ್ಕೆ ಉತ್ತಮವಾದ ಒಂದು ವ್ಯಾಯಾಮ ಅಂತ ಗೊತ್ತು. ಆದ್ದರಿಂದ ನಗು ಹೇಗೆ ಬರಬೇಕು ಅಂದರೆ, ನಮ್ಮ ಈ ತಂಡದಲ್ಲಿ ಯಾರಾದರೂ ಒಬ್ಬರು ಒಂದು ದಿವಸಕ್ಕೆ ಏನಾದರೂ ಒಂದು ಜೋಕ್ ಹೇಳಿದ ಮೇಲೆ ಆಮೇಲೆ ಆ ಎಕ್ಸಸೈಸ್ ಸ್ಟಾರ್ಟ್ ಆಗುವಂಥದ್ದು. ಹಾಗೆ ಆ ಬಾರಿನ ಸರದಿ ನಮ್ಮ ಮನೆ ಪಕ್ಕದ ಶೆಟ್ರಂಕಲಿದಾಗಿತ್ತು. ಶೆಟ್ರಂಕಲ್ ಬರುವಾಗಲೇ ಅವರ ಹೆಂಡತಿ ಬಂದಿರಲಿಲ್ಲ. ಆ ದಿವಸ ಶೆಟ್ರಂಕಲ್ಗೆ ಭಾರಿ ಒಂದು ಉತ್ಸಾಹ, ನಾನು ಜೋಕ್ ಹೇಳ್ತೇನೆ ಅಂತ. ನಾವು ಹೇಳ್ತಾ ಇದ್ದೇವೆ, ಸ್ವಲ್ಪ ಕಾಯಿರಿ ಶೆಟ್ರೆ, ಜೋಕ್ ಎಲ್ರಿಗೂ ಹೇಳಲಿಕ್ಕೆ ಉಂಟು, ಇವತ್ತು ನಿಮ್ಮ ಸರದಿ, ನೀವು ಹೇಳಿ, ನಾವು ನಗ್ತೇವೆ ಅಂತ ಹೇಳಿದರು. ಆಯಿತು. ಆಮೇಲೆ ಹೇಗೂ ಸಹ ನಗುವಿನ ಎಕ್ಸಸೈಸ್ ಇದ್ದು ಆ ಟೈಮ್ ಬಂತು. ಅಷ್ಟಾಗ ಶೆಟ್ರು ಸ್ಟಾರ್ಟ್ ಮಾಡಿದರು, ಎನ್ನ ಜೋಕು ಅಂತ. ಆಯಿತು ಹೇಳಿ ಅಂತ ಹೇಳಿದ್ವಿ. ಆಗ ಅವ್ರು ಹೇಳೋದು, ಸ್ವಲ್ಪ ಸಮಯ ಕಾಯ್ತಿದ್ರೆ ಇನ್ನೂ ಚೆನ್ನಾಗಿರೋದು ಸಿಕ್ತಿತ್ತು, 2 ವಿಷಯ ಉಂಟು, ಯಾವುದು ಹೇಳಿ ಅಂತ. ನಾವು ಕೂಡ ಆನ್ಸರ್ ಕೊಡ್ತಾ ಹೋದ್ವಿ. ಇಲ್ಲ ಅಂದರು. ಹಾಗಾದರೆ ಏನದು ಅಂತ ಕೇಳುವಾಗ ಮೊಬೈಲ್ ಅಂದರು. ಹೌದು, ಮೊಬೈಲನ್ನು ನಾವು ತಗೊಂಡು ಸ್ವಲ್ಪ ಸಮಯ ಹೋದ್ಮೇಲೆ ಏನು ಮಾಡೆಲ್ ಚೇಂಜ್ ಆಗುತ್ತೆ. ಚೇಂಜ್ ಆಗುವಾಗ ಸ್ವಲ್ಪ ಸಮಯ ಕಾಯ್ತಿದ್ರೆ ಇನ್ನೊಂದು ತಗೊಳ್ಬೋದಿತ್ತಲ್ಲ ಅಂತ ಬರುತ್ತೆ. ಇನ್ನೊಂದು ಯಾವುದು ಶೆಟ್ರೆ ಅಂತ ಕೇಳಿದೆವು. ಇನ್ನೊಂದು ಮದುವೆ ಅಂದರು. ಮದುವೆಯಾದ ಹೊಸದ್ರಲ್ಲಿ ಎಲ್ಲನೂ ಚೆಂದ ಇರುತ್ತೆ, ಎಲ್ಲ ಖುಷಿ ಆಗ್ತದೆ. ಸ್ವಲ್ಪ ಸಮಯ ಹೋಗುವಾಗ ಸ್ವಲ್ಪ ಸಮಯ ಕಾಯ್ತಿದ್ರೆ ಇನ್ನೂ ಚಂದದ ಸಿಕ್ತಿತ್ತ ಏನೋ ಅಂತ ಹೇಳಿದರು. ನಾವೆಲ್ಲ ನಕ್ಕಿದ್ದು. ಆದರೆ ಶೆಟ್ರು ನಗಲಿಲ್ಲ. ಶೆಟ್ರ ಹೆಗಲ ಹಿಂದೆ ಒಂದು ಕೈ ಇತ್ತು. ಹೀಗೆ ನೋಡುವಾಗ ಅವರ ಹೆಂಡತಿ, ಬನ್ನಿ ಮನೆಗೆ ಮಾಡ್ತೇನೆ ಅಂತ ಹೇಳಿದರು. ನಾವೇನು ನಕ್ಕೇವ, ಆದರೆ ಶೆಟ್ರಲ್ಲಿ ನಕ್ಕಿದಾರ ಇಲ್ವಾ ಹತ್ತಿದಾರ ಅಂತ ನಮ್ಗೆ ಗೊತ್ತಿಲ್ಲ. ಮರು ದಿವಸ 1 ವಾರ ಶೆಟ್ರು ಪಾರ್ಕಿಗೆ ಬರಲಿಲ್ಲ. ಮನುಷ್ಯನಿಗೆ ಆಸೆ ಇರೋದು ಸಹಜ, ಆದರೆ ಆಸೆ ಪಡೋದು ತಪ್ಪ. ಶೆಟ್ರಂಕಲಿಂತ ಆಸೆ ಅಲ್ಲ, ಆಸೆ ಬೇಡ, ಆದರೆ ಅತಿ ಆಸೆ ಬೇಡ. ನಮಗೆ ಕೋಟಿಗಟ್ಟಲೆ ದುಡ್ಡು ಬೇಕು, ನಮಗೆ ಕಾರು ಬೇಕು, ನಮಗೆ ಐಷಾರಾಮಿ ಜೀವನ ಬೇಕು, ನಮಗೆ ಬಂಗ್ಲೆ ಬೇಕು, ಇದೆಲ್ಲ ಅತಿ ಆಸೆ ಪಡಬಾರ್ದು. ಅತಿ ಆಸೆ ಗತಿಗೇಡು ಎಂಬ ಪಾಠವನ್ನು ನಮಗೆ ಚಿಕ್ಕವರಿರುವಾಗಲೇ ನಮಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರೆ. ನೀತಿ ಪಾಠ ಯಾಕೆ? ದೊಡ್ಡಾದ್ಮೇಲೆ ನಾವು ಬದುಕಿನ ಮಹತ್ವವನ್ನು ತಿಳಿಬೇಕು ಎಂಬ ನಿಟ್ಟಿನಲ್ಲಿ ಆ ಆಸೆಯ ವಿವರಗಳನ್ನು, ಈ ಗಾದೆಗಳನ್ನು, ಈ ನೀತಿ ಪಾಠಗಳನ್ನು ನಮಗೆ ಹೇಳಿಕೊಡ್ತಾರೆ. ಹಾಗಿರುವಾಗ ನಾವು ಕೋಟಿಗಟ್ಟಲೆ ಇಲ್ಲದಿದ್ರೂ ಜೀವನ ನಡೆಸ್ಬೋದು. ಕಾರು ಇಲ್ಲ ಅಂದರೂ ನಮಗೆ ಜೀವನ ನಡೆಸ್ಬೋದು, ಬಂಗ್ಲೆ ಇಲ್ಲ ಅಂದರೂ ನಮಗೆ ಜೀವನ ನಡೆಸ್ಬೋದು. ಆದರೆ ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದರೆ ನೆಮ್ಮದಿ ಸಿಗೋಲ್ಲ, ನಮಗೆ ಜೀವನ ನಡೆಸಲಿಕ್ಕೆ ಆಗುವುದಿಲ್ಲ. ಇದರ ಪರಿಣಾಮ ಏನು? ಎಷ್ಟೋ ಆತ್ಮಹತ್ಯೆಗಳನ್ನು ನಾವು ನೋಡಿದ್ದೇವೆ, ಎಷ್ಟೋ ಡಿಪ್ರೆಷನ್ ನಾವು ನೋಡಿದ್ದೇವೆ. ಆದ್ದರಿಂದ ನಮ್ಮ ಸ್ಥಿತಿ ಮತ್ತು ಮನಸ್ಥಿತಿ ಇದೆರಡನ್ನೂ ನಾವು ಬ್ಯಾಲೆನ್ಸ್ ಆಗಿ ನೋಡಿಕೊಂಡು ಹೋದರೆ ಎಲ್ಲ ಸರಿಯಾಗುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಮಾತು ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಕನಿಷ್ಠ ಬಯಕೆಗಳು, ಗರಿಷ್ಠ ಹೊಂದಾಣಿಕೆಗಳು, ಇದು ನಮ್ಮ ಬದುಕಿನ ಯಶಸ್ಸಿನ ಸೂತ್ರಗಳು. ನೋಡಿ, ಆಸೆ ಪಡೋದು, ನಮ್ಮ ಹೆತ್ತವರನ್ನೇ ನಾನು ಒಂದು ನಿದರ್ಶನವಾಗಿ ತಗೊಳ್ತೇನೆ. ಪ್ರತಿಯೊಂದು ಹೆತ್ತವರಿಗೆ ತಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬಗ್ಗೆ ಕನಸು. ನನ್ನ ಮಗಳು CET ಬರೆದಿದ್ದಾಳೆ, ಆದರೂ ಅವಳಿಗೆ ಮಾರ್ಕ್ ಬರಲಿಲ್ಲ, ಆದರೆ ಇನ್ನೊಬ್ಬ ನೀಟ್ ಬರೆದಿದ್ದಾನೆ, JEE ಬರೆದಿದ್ದಾನೆ, ಅವಳು ಡಾಕ್ಟರ್ ಆದ್ರು, ಇವಳ ಮಗ ಇಂಜಿನಿಯರ್ ಆದ್ರು, ಅವಳು ಆರ್ಕಿಟೆಕ್ಟ್ ಆದ್ಲು. ಇದೇ ಕನಸು ನಮಗೆ ನಮ್ಮ ಮಕ್ಕಳದ್ದು. ನೀನು ಮಾಡಲಿಲ್ಲ, ನೀನು ಓದು. ಮಕ್ಕಳಿಗೆ ನಾವು ಏನು ಮಾಡ್ತೇವೆ? ಒತ್ತಡವನ್ನು ಹೇರ್ತೇವೆ. ಈ ಒತ್ತಡದ ಪರಿಣಾಮ ಏನಾಗುತ್ತೆ?
ನಾವು ದಿನನಿತ್ಯದ ಪತ್ರಿಕೆಗಳಲ್ಲಿ ನೋಡ್ತೇವೆ, ನ್ಯೂಸಲ್ಲಿ ಕೇಳ್ತೇವೆ, ಬಹಳಷ್ಟು ಮಕ್ಕಳ ಬಗ್ಗೆ ನಮಗೆ ಸ್ಯಾಡ್ ನ್ಯೂಸ್ ಸಿಗುತ್ತೆ. ಹಾಗಿರುವಾಗ ನಾವು ಮಕ್ಕಳಿಗೆ ಒತ್ತಡ ಹೇರಬಾರ್ದು. ಒತ್ತಡ ಹೇರಿದಾಗ ಮಕ್ಕಳು ಏನು ಮಾಡ್ತಾರೆ? ನೆಮ್ಮದಿಗೋಸ್ಕರ ಏನು ಮಾಡ್ತಾರೆ? ಸಹವಾಸ ದೋಷಕ್ಕೆ, ದುರ್ಜನರ ಸಹವಾಸ ದೋಷಕ್ಕೆ ಬಲಿಯಾಗ್ತಾರೆ, ಮಾದಕ ವ್ಯಸನಗಳನ್ನು ತಗೊಳ್ತಾರೆ, ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಹಾಗೆ ಆಲ್ಕೋಹಾಲ್ ಸೇವನೆ, ಸಿಗರೇಟ್, ಡ್ರಗ್ಸ್ ಇಂಥದ್ದೆಲ್ಲ ಇದಕ್ಕೆ ನೆಮ್ಮದಿಯನ್ನು ಹುಡುಕಿಕೊಂಡು ಹೋಗ್ತಾರೆ. ಮತ್ತೆ ಅವರನ್ನು ನಮಗೆ ಹಿಂದೆ ತರಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಅಂತ ಹೆತ್ತವರಿಗೆ ಒಂದು ಕಿವಿ ಮಾತನ್ನು ನಾನು ಹೇಳ್ತೇನೆ. ನಮಗೆ ದೇವರು ಚೆನ್ನಾಗಿರುವಂಥ ಮಕ್ಕಳನ್ನು ಕೊಟ್ಟಿದ್ದಾರೆ. ಒಂದು ಸಲ ನಾವು ಈ ಅಂಗವಿಕಲ ಮಕ್ಕಳ ಶಾಲೆ, ಬುದ್ಧಿಮಾಂದ್ಯ ಮಕ್ಕಳ ಶಾಲೆ, ಹಾಗೆ ಫಿಸಿಕಲಿ ಚಾಲೆಂಜ್, ಮೆಂಟಲಿ ಚಾಲೆಂಜ್, ವಿಶೇಷ ಸಾಮರ್ಥ್ಯ ಇರುವಂತಹ ಶಾಲೆಗೆ ನಾವು ಒಮ್ಮೆ ಭೇಟಿ ಕೊಡಬೇಕು. ನಮ್ಮೊಬ್ಬ ಗುರುಗಳಾದಂತಹ ಮಣಿ ಮೇಡಮ್ ಅಂತ ಇದ್ರು. ಅವರು ಇಂತಹ ಶಾಲೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. ಆಗ ಅವರು ನಮ್ಮ ಹತ್ರ ಹೇಳಿದಂಥ ಒಂದೇ ಒಂದು ಮಾತು, ಅಂಥ ಮಕ್ಕಳ ಹೆತ್ತವರು ಆ ಟೀಚರ್ ಹತ್ರ ಹೇಳೋ ಮಾತು ಏನು ಅಂದರೆ, ನನ್ನ ಮಗ, ನನ್ನ ಮಗಳು ಅವರಿಗೆ ಒಮ್ಮೆ ಟಾಯ್ಲೆಟಿಗೆ ಹೋಗುವಂತೆ ಸ್ವಲ್ಪ ಹೇಳುವಂತೆ ಕಳಿಸಿ, ಇಲ್ಲದಿದ್ದರೆ ಅವರಾಗೆ ಉಣ್ಣುವಂತೆ ಅವರು ಹೇಳುವಂತೆ ಕಲಿಸಿ ಅಂತ. ನೋಡಿ, ನಮಗೆ ದೇವರು ಎಂಥ ಮಕ್ಕಳನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ನಮಗಿಂತ ಕೆಳಗಿನವರನ್ನು ನೋಡಿ ನಾವು ಕಲಿಬೇಕು. ಮಾತ್ರ ಸಾಧನೆಯ ವಿಚಾರ ಅಂತ ಬರುವಾಗ ನಮಗಿಂತ ಒಂದು ಹೆಜ್ಜೆ ಮುಂದಿನವರನ್ನು ನೋಡಿ ನಾವು ಕಲಿಬೇಕು. ಈ ವಿದ್ಯಾರ್ಥಿಗಳ ಹಾಗೆ ಮಕ್ಕಳ ಮನಸ್ಸುಗಳು ಯಾವಾಗಲೂ ಗ್ರಂಥಾಲಯವಿದ್ದಂತೆ. ಆ ಮಕ್ಕಳ ಮನಸ್ಸಿನ ಪುಟಗಳನ್ನು ನಾವು ಹರಿಬಾರ್ದು, ಬದಲಿಗೆ ನಾವೇನು ಮಾಡಬೇಕು? ಹರಿಯಬೇಕು, ಆತ್ಮವಿಶ್ವಾಸ ಮೂಡಿಸಬೇಕು, ದೇಶದ ಉತ್ತಮ ಪ್ರಜೆಗಳಾಗಿ ಬರುವಂತೆ ಅವುಗಳನ್ನು ನಾವು ಪ್ರೇರೇಪಿಸಬೇಕು. ಆ ನಿಟ್ಟಿನಲ್ಲಿ ನಾನು ಬಹಳ ಒಂದು ಹೆಮ್ಮೆಯಿಂದ ಹೇಳ್ತೇನೆ, ಲಯನ್ಸ್ ಸೇವಾ ಸಂಸ್ಥೆಗಳು ಇಂತಹ ಒಂದು ಜಾಗೃತಿ ಶಿಬಿರಗಳನ್ನು ಮಾಡಿಕೊಂಡು, ಮಾಹಿತಿಯನ್ನು ಕೊಡುವಂಥ ಶಿಬಿರಗಳನ್ನು ಮಾಡಿಕೊಂಡು, ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಮಾಹಿತಿಯನ್ನು ಕೊಡುವಂಥ ಶಿಬಿರಗಳನ್ನು ತುಂಬ ಮಾಡಿ ಹಲವಾರು ಮಕ್ಕಳ ಬದುಕನ್ನು ಗೆದ್ದಿದ್ದಾರೆ, ಹಾಗೆ ಮಕ್ಕಳನ್ನು ಉಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಲಯನ್ ಸೇವಾ ಸಂಸ್ಥೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಗೆ ಜೀವನದಲ್ಲಿ ಮಹತ್ತರವಾದ ಪಾಠಗಳು ತುಂಬ ಇದೆ. ಆದ್ದರಿಂದ ನಮಗೆ ಗೊತ್ತಿದ್ದಂತಹ ಜೀವನದ ಮಹತ್ವಗಳನ್ನು ನಾವು ಒಬ್ಬರಿಗೆ ಹೇಳಬೇಕು, ತಿಳಿಯದವರಿಗೆ ನಾವು ಅದನ್ನು ಹೇಳಿಕೊಡಬೇಕು. ನೋಡಿ, ಪುಸ್ತಕದ ಪಾಠಕ್ಕಿಂತ ಜೀವನದ ಪಾಠ ಯಾವತ್ತೂ ದೊಡ್ಡದು. ತಿಳಿದು ಬಾಳುವ ಜನರಿಗಿಂತ ನಮ್ಮಲ್ಲಿ ತುಳಿದು ಬಾಳುವ ಜನರು ತುಂಬ ಇರ್ತಾರೆ. ಬೆನ್ನು ತಟ್ಟೋ ಜನಕ್ಕಿಂತ ಬೆನ್ನ ಹಿಂದೆ ಮಾತಾಡೋ ಜನರು ತುಂಬ ಇರ್ತಾರೆ. ಮೆಚ್ಚಿ ಮಾತಾಡೋದಕ್ಕಿಂತ ಚುಚ್ಚಿ ಮಾತಾಡೋರು ತುಂಬ ಇರ್ತಾರೆ. ನಾವು ಎಷ್ಟೇ ಸರಿ ಕೆಲಸ ಮಾಡಿದ್ರು ನೀನು ತಪ್ಪೇ ಅಂತ ಹೇಳುವ ಜನರು ಇರ್ತಾರೆ. ಹಾಗಾದರೆ ಅಂಥ ಜನರಿಗೆ ಒಂದು ಮದ್ದು ಮಾಡಬೇಕಲ್ಲ, ಏನು ಮಾಡೋದು? ಈ ತಿಳಿದು ಬಾಳುವ ಜನರಿಗಿಂತ ತುಳಿದು ಬಾಳುವ ಜನರು ಯಾರು? ಅವರು ನಮ್ಮ ಶತ್ರುಗಳು. ಮೆಚ್ಚಿ ಮಾಡೋ ಜನಕ್ಕಿಂತ ಚುಚ್ಚಿ ಮಾತಾಡುವವರು ಇರ್ತಾರೆ. ಅವರು ಯಾರು? ಅವರು ಅಜ್ಞಾನಿಗಳು. ನಾವು ಎಷ್ಟೇ ಸರಿ ಮಾಡಿದ್ರು ನೀನು ತಪ್ಪೇ ಅಂತ ಹೇಳುವ ಜನರು ಯಾರು? ಅವರು ಮೂರ್ಖರು. ಈ ಶತ್ರುಗಳು ಏನು ಮಾಡ್ತಾರೆ? ಶತ್ರುಗಳು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಈ ಅಪಪ್ರಚಾರ ಮಾಡೋದಕ್ಕೆ ಸೊಪ್ಪನ್ನು ಯಾರು ಹಾಕ್ತಾರೆ? ಈ ಅಜ್ಞಾನಿಗಳು ಮಾಡ್ತಾರೆ. ಈ ಸೊಪ್ಪಿಗೆ ಸೊಪ್ಪು ಸಾರನ್ನು ಹಾಕಿ ಕುಡಿತಾರೆ ಯಾರು? ಈ ಮೂರ್ಖರು. ಈ ಮೂರು ವರ್ಗದ ಜನರಿಂದ ನಾವು ದೂರ ಇರಬೇಕು. ಇವರು ಯಾವಾಗಲೂ ಪರರ ಬಗ್ಗೆಯೇ ಚಿಂತೆ ಮಾಡೋದು, ಅವರ ಬಗ್ಗೆ ಅವರಿಗೆ ಚಿಂತೆನೇ ಇಲ್ಲ. ಇವರ ಸಹವಾಸ ನಾವು ಮಾಡಿದರೆ ಏನಾಗತ್ತೆ? ನಮ್ಮ ಜೀವನ ನಿಂತ ನೀರಾಗತ್ತೆ. ನಮ್ಮ ಜೀವನ ನಿಂತ ನೀರಾಗಬಾರ್ದು. ನಿಂತ ನೀರಾದ್ರೆ ಏನಾಗುತ್ತೆ? ದುರ್ವಾಸನೆ ಬರುತ್ತೆ, ನಾರುತ್ತೆ. ಜೀವನ ನದಿ ಹಾಗೆ ಹರಿತಾ ಇರಬೇಕು. ಕವಿವಾಣಿಯೊಂದು ಹೇಳುತ್ತೆ, ಎಲ್ಲ ಬಲ್ಲವ ಮೇಲಿರುವಾಗ ನನ್ನದು ನಿನ್ನದು ಬಲು ಚದುರಂಗದ ಆಟ. ಹಾಗಾದ್ರೆ ಎಲ್ಲ ಬಲ್ಲವರು ಜಗತ್ತಿನಲ್ಲಿ ಇಬ್ಬರೇ. ಯಾರದು ಹೇಳಿ? ಒಂದು ಪರಮಾತ್ಮ, ಒಂದು ಅಂತರಾತ್ಮ. ಪರಮಾತ್ಮನಿಗೆ ಎಲ್ಲ ಗೊತ್ತಿರುತ್ತದೆ. ನಮ್ಮ ತಪ್ಪು ಸರಿ, ನಮ್ಮ ಪಾಪ ಪುಣ್ಯಗಳ ಫಲ ನಮ್ಮ ಪರಮಾತ್ಮನಿಗೆ ಗೊತ್ತಿರುತ್ತೆ. ಹಾಗೆ ನಮ್ಮ ಅಂತರಾತ್ಮಕ್ಕೂ ಕೂಡ ಗೊತ್ತಿರುತ್ತೆ ನಾವು ಏನು ಮಾಡ್ತಾ ಇದ್ದೇವೆ. ಆದ್ರಿಂದ ನಾವು ನಮ್ಮ ಅಂತರಾತ್ಮವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಬೇಕು, ಪರಿಶುದ್ಧವಾಗಿಟ್ಕೊಳ್ಬೇಕು. ಒಂದು ಕನ್ನಡಿಯ, ಕೊಳೆಯಾದ ಕನ್ನಡಿಯ ಮುಂದೆ ನಿಮ್ಮನ್ನು ನೀವು ನೋಡಿ, ನೀವು ಹೇಗೆ ಕಾಣ್ತೀರಿ? ನೀವು ಕೂಡ ಕೊಳೆಯಾದ ಸ್ಥಿತಿಯಲ್ಲೇ ಕಾಣ್ತೀರಿ. ಆದ್ರಿಂದ ನಾವು ಯಾವಾಗಲೂ ಅಂತರಾತ್ಮವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಾಲಿಗೆ ಮತ್ತು ನಮ್ಮ ಹೃದಯಕ್ಕೆ ಒಂದಕ್ಕೊಂದು ಕನೆಕ್ಷನ್ ಅನ್ನು ಇಟ್ಕೊಳ್ಬೇಕು. ವಿವೇಕತನದಿಂದ ಅಂತ ಮಾತಾಡಿದ ಆ ನಾಲಿಗೆಯಲ್ಲಿ ಬರುವಂತಹ ನುಡಿಮುತ್ತುಗಳು ಎಲ್ಲರ ಹೃದಯವನ್ನು ಸ್ಪರ್ಶಿಸುವಂತಿರಬೇಕು. ಅವಿವೇಕತನದಿಂದ ಮಾತಾಡಿದಂತಹ ನಾಲಿಗೆಯಿಂದ ಬರುವಂತಹ ವಾಚ್ಯ ಶಬ್ದಗಳು, ನಿಂದನೆಗಳು ಬೇರೆಯವರ ಹೃದಯವನ್ನು ಘಾಸಿಗೊಳಿಸುತ್ತೆ. ಅದನ್ನು ನಾವು ಯೋಚನೆಯಲ್ಲಿರಬೇಕು. ಸಮುದ್ರಕ್ಕೆ ನಾವು ದೂರದಿಂದ ನಿಂತು ಕಲ್ಲು ಬಿಸಾಡೋದು ಬಹಳ ಸುಲಭ. ಎಷ್ಟು ದೂರ ಕಲ್ಲು ಬಿಸಾಡಿದ್ದೇವೆ ಅಂತ ಗೊತ್ತಾಗುತ್ತೆ.
ಬರುತ್ತೆ, ಆದರೆ ಅದು ಎಷ್ಟು ಆಳಕ್ಕೆ ಹೋಗಿದೆ ಅಂತ ನಮ್ಗೆ ಗೊತ್ತಾಗತ್ತಾ? ಇಲ್ಲ. ಹಾಗೆ ಕೂಡ ನಾವು ಒಬ್ಬರಿಗೆ ಮಾತಾಡ್ತೇವೆ, ಬಾಯಿ ತಪ್ಪಿ ಮಾತಾಡ್ತೇವೆ, ಆದರೆ ಅದು ಎಷ್ಟು ಆಳಕ್ಕೆ ಪರಿಣಾಮ ಬೀರಿದೆ ಎಂಬುದು ನಮಗೆ ಗೊತ್ತಾಗೋದು ನಂತರ ಸುಮಾರು ನಾವು ನೋಡ್ತೇವೆ. ಆದ್ರಿಂದ ನಮ್ಮ ಅಂತರಾತ್ಮದ ಆ ಒಂದು ಕೆಲಸವನ್ನ ನಾವು ಪರಿಶುದ್ಧವಾಗಿ ಮಾಡಬೇಕು. ಈ ಅಂತರಾತ್ಮ ಮೆಚ್ಚುವ ಕೆಲಸವನ್ನ ಲಯನ್ಸ್ ಕ್ಲಬ್ ಇದು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂದ್ರೆ ಪ್ರೀತಿ, ಸ್ನೇಹ, ಹೊಂದಾಣಿಕೆಯ ಮೂಲಕ, ಮಾನವೀಯತೆಯನ್ನು ಮೆರೆಯುವುದರ ಮೂಲಕ, ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ಈ ಕೆಲಸವನ್ನ ಮಾಡ್ತಾ ಇದೆ. ಪ್ರೀತಿ, ಸ್ನೇಹ, ಹೊಂದಾಣಿಕೆಯಿಂದ ಇರಬೇಕು. ನಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರುವಂತಹ ವ್ಯಕ್ತಿ ಯಾರು? ನಾವೇ. ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ತಪ್ಪು ಮಾಡಿದರೆ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಈಗ ನೋಡಿ, ವ್ಯಕ್ತಿ ಮತ್ತು ವ್ಯಕ್ತಿತ್ವ, ಇದರಲ್ಲಿ ಎಷ್ಟು ಪದದ ವ್ಯತ್ಯಾಸ? ಒಂದೇ ಪದದ ವ್ಯತ್ಯಾಸ ಇದೆ. ವ್ಯಕ್ತಿ ಸತ್ರು, ವ್ಯಕ್ತಿತ್ವ ಯಾವಾಗಲೂ ಅಜರಾಮರವಾಗಿರುತ್ತೆ. ವ್ಯಕ್ತಿತ್ವ ನಿರೂಪಿಸಿದವರ ಉದಾಹರಣೆ ತುಂಬಾ ಜನ ಇದೆ. ಮದರ್ ತೆರೇಸಾ, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ, ಹೀಗೆ ಅನೇಕರು ತುಂಬ ವ್ಯಕ್ತಿತ್ವವನ್ನು ಮೆರೆದವರು. ಅವರ ಹೆಸರನ್ನು ನಾವು ಈಗಲೂ ಕೂಡ ಹೇಳ್ತಾ ಇರ್ತೇವೆ. ಆದ್ರಿಂದ ವ್ಯಕ್ತಿತ್ವವನ್ನು ನಾವು ನಿರೂಪಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಈ ಜೇನು ನೊಣದ ಸಿಹಿ ತುಪ್ಪದ ಆ ಒಂದು ಸಿಹಿಯನ್ನು ಪಡೆಯಬೇಕಾದ್ರೆ ನಾವು ಕೂಡ ಜೇನು ನೊಣಗಳಂತೆ ಒಗ್ಗಟ್ಟಿನಲ್ಲಿರಬೇಕು. ಅಂದ್ರೆ ನಾವು ಒಬ್ಬರಿಂದ ಆಗದನ್ನು ಎಲ್ಲರೂ ಸೇರಿ ಮಾಡಬೇಕು. ಹನಿ ಹನಿ ಸೇರಿದರೆ ಹಳ್ಳ ಎಂಬ ಮಾತು. ಅಂತಹ ಒಗ್ಗಟ್ಟು ನನಗೆ ಇಂದು ಈ ಸಭೆಯಲ್ಲಿ ಕಾಣ್ತಾ ಇದ್ದೆ. ಲಯನ್ಸ್ ಕ್ಲಬ್ಬಿನವರ ಈ ಒಂದು ಒಗ್ಗಟ್ಟಿನ ಬಲಕ್ಕೆ ಎಲ್ಲರೂ ಕೂಡಿ ಒಂದು ಹೆಮ್ಮೆಯ ಅಭಿನಂದನೆಯ ಚಪ್ಪಾಳೆಯನ್ನು ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ನಾನು ಹೇಳಿದೆ, ಮಾನವೀಯತೆಯನ್ನು ಮೆರೆಯುವುದರ ಮೂಲಕ. ಒಳ್ಳೆ ಕೆಲಸಕ್ಕಿಂತ ಮೀರಿದ ಪೂಜೆ ಇಲ್ಲ, ಮಾನವೀಯತೆಗಿಂತ ಮೀರಿದಂತಹ ಸಂಪತ್ತು ಇಲ್ಲ. ಹಾಗಾದರೆ ಮಾನವೀಯತೆಗೆ ಒಂದು ಉದಾಹರಣೆ ಕೊಡುವುದಂತಾದ್ರೆ, ಮಾನವೀಯತೆ ಇರುವವರು ಯಾರು? ಮಾನವೀಯತೆ ಇರುವವರಂದ್ರೆ ಒಂದು ಆಶ್ರಮವನ್ನು ತೆರೆಯುವವರು. ಹಾಗಾದರೆ ಮಾನವೀಯತೆ ಇಲ್ಲದವರು ಯಾರು? ಮಾನವೀಯತೆ ಇಲ್ಲದವರು ಆ ಆಶ್ರಮಕ್ಕೆ ತನ್ನ ತಂದೆ ತಾಯಿಗಳನ್ನು ದಬ್ಬುವವರು. ಹಾಗಾದರೆ ಮಾನವತಾವಾದಿಗಳು ಯಾರು? ಇಂಥ ಆಶ್ರಮ ತೆರೆದವರಿಗೆ ತಮ್ಮ ಪ್ರೀತಿಯ ಬೆಂಬಲದೊಂದಿಗೆ ಸಾಕಷ್ಟು ಸಹಾಯವನ್ನು ಮಾಡುವಂತಹ ಇಂತಹ ಲಯನ್ಸ್ ಸೇವಾ ಸಂಸ್ಥೆಯವರು ಯಾವತ್ತೂ ಮಾನವತಾವಾದಿಗಳು ಅಂತ ಹೇಳಿಕೆ ನಾನು ತುಂಬಾ ಖುಷಿ ಪಡ್ತೇನೆ. ನಾನು ಮತ್ತು ನನ್ನ ಅತ್ತಿಗೆ ಒಂದು ದಿವಸ ವೃದ್ಧಾಶ್ರಮಕ್ಕೆ ಹೋದ್ವಿ. ಅವಳಿಗೆ 7.5 ತಿಂಗಳು ಬಸುರಿ ಆಗಿದ್ಲು. ಆಗ ಅಲ್ಲಿ ಒಂದು ಅಜ್ಜಿ ಕೇಳಿದ್ರು, ಎಷ್ಟಮ್ಮ ನಿಂಗೆ ತಿಂಗಳು ಅಂತ. 7.5 ತಿಂಗಳು ಅಂದ್ಲು. ಆಗ ಅಜ್ಜಿ ಹೇಳಿದ್ರು, ಹೆರಿಗೆ ಆಗುವಾಗ ಅಷ್ಟು ನೋವಾಗುವುದಿಲ್ಲಮ್ಮ, ನನ್ನ 10 ಮಕ್ಕಳು ನನ್ನನ್ನು ಈ ಆಶ್ರಮಕ್ಕೆ ನನ್ನನ್ನು ಸೇರಿಸಿದ್ರಲ್ಲ, ಆಗ ಕೂಡ ನನಗೆ 10 ಮಕ್ಕಳನ್ನು ಹೆತ್ತಾಗೂ ನೋವು ಬರಲಿಲ್ಲ, ಆಗ ನನಗೆ ನೋವು ಬಂದಿತ್ತಮ್ಮ ಅಂತ ತುಂಬ ಬೇಜಾರಲ್ಲಿ ಹೇಳಿದರು. ನೋಡಿ, ಒಂದು ತಾಯಿ 10 ಮಕ್ಕಳನ್ನ ಸಾಕ್ತಾಳೆ, ಆದರೆ 10 ಮಕ್ಕಳು ಒಂದು ತಾಯಿಯನ್ನು ನೋಡಲಿಕ್ಕೆ ಎಷ್ಟು ಕಷ್ಟಪಟ್ಟು ಆಶ್ರಮಕ್ಕೆ ಬಿಟ್ಟಿದ್ದಾರೆ. ಇದು ನಮ್ಮ ಹಿರಿಯರನ್ನ, ನಮ್ಮ ತಂದೆ ತಾಯಿಗಳನ್ನು ನೋಡುವವರಿಗೆ ಈ ಮಾತು ನಾನು ಹೇಳ್ತಾ ಇಲ್ಲ. ಈ ಮಾತನ್ನು ನಾನು ಹೇಳೋದು ತಂದೆ ತಾಯಿಗಳನ್ನು ಆಶ್ರಮಕ್ಕೆ ದಬ್ಬಿದವರಿಗೆ, ಬ್ರಾಕೆಟಲ್ಲಿ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತೇನೆ. ಆದರೆ ಹಿರಿಯರಿಗೆ ಗೌರವ ನೀಡುವವರಿಗೆ ನನ್ನ ಮನದಾಳದ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮ ಜೀವನ ಆರಂಭ ನಮ್ಮ ಕೈಯಲ್ಲಿಲ್ಲ, ಹಾಗೂ ಅಂತ್ಯ ಕೂಡ ನಮ್ಮ ಕೈಯಲ್ಲಿಲ್ಲ. ಅದರಲ್ಲಿ ಬರುವಂತಹ ನಡುವಿನ ಕ್ಷಣಗಳು ಇದೆಯಲ್ಲ, ಅದು ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ. ಈ ಜೀವನವನ್ನು ನಿರ್ಧಾರ ಮಾಡುವಾಗ ನಾವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನಂದ್ರೆ, ಅಹಂಕಾರದಿಂದ ನಾವು ದೂರ ಇರಬೇಕು. ದಾನ ಧರ್ಮ, ನಿಷ್ಠೆ, ಸತ್ಯ, ಧರ್ಮ ಇವುಗಳನ್ನು ನಾವು ಮಾಡಬೇಕು. ನಮ್ಮ ಜೀವನದಲ್ಲಿ ಬಹಳ ಒಂದು ಭಾರವಾಗಿರುವ ವಸ್ತು ಅಂದ್ರೆ ಯಾವುದು? ಅದು ಅಹಂಕಾರ. ಅಹಂಕಾರದಿಂದ ಮೆರೆದವನು ಇದುವರೆಗೆ ಯಾವ ಚರಿತ್ರೆಯನ್ನು ಸೃಷ್ಟಿಸಿಲ್ಲ, ಯಾವ ಇತಿಹಾಸವನ್ನು ಸೃಷ್ಟಿಸಿದಿಲ್ಲ. ದುರ್ಯೋಧನ ಏನಾದ? ರಾವಣ ಏನಾದ? ಕಂಸ ಏನಾದ? ಮಣ್ಣು ಮುಕ್ಕೇ ಹೋದದ್ದಲ್ಲದೆ ಏನೂ ಮಾಡಲಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಚಿನ್ನದ ತಟ್ಟೆಯಲ್ಲೇ ನೀವು ಉಣ್ಣಿ, ವಜ್ರಾಭರಣವನ್ನೇ ತೊಡಿ, ರೇಷ್ಮೆಯ ಉಡುಗೆಯನ್ನೇ ತೊಡಿ, ಆದರೆ ನೀವು ಹೋಗುವುದು ಮಣ್ಣಿಗೆ, ಸುಟ್ಟಗಾಗುವುದು ಬೂದಿಯೇ. ಆದ್ರಿಂದ ನಾನು ಏನನ್ನೂ ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮ ಹತ್ರ ಇರಲಿ, ಆದರೆ ಎಲ್ಲವೂ ಆಗಿದ್ದು ನನ್ನಿಂದ, ನಾನೇ ಎಂಬ ಅಹಂಕಾರ ಮಾತ್ರ ಬೇಡ. ಅಹಂಕಾರದಿಂದ ದೂರವಿರಿ.
ಈ ಜಗತ್ತು ದೇವರು ಸೃಷ್ಟಿಸಿದ ಒಂದು ಆಟದ ಮೈದಾನ. ನಾವೆಲ್ಲ ಇಲ್ಲಿ ಆಟಗಾರರು. ಆ ಆಟದಲ್ಲಿ ಕೆಲವು ನಿಯಮ ಇದೆ. ಆ ನಿಯಮವನ್ನು ಮೀರಿದರೆ ಖಂಡಿತ ನಮಗೆ ಸೋಲು, ಆ ನಿಯಮವನ್ನು ಪಾಲನೆ ಮಾಡಿದರೆ ಖಂಡಿತ ನಮಗೆ ಗೆಲು. ಈ ಸದ್ಗುಣಗಳು ಅಂತ ಹೇಳ್ತೇವೆ. ನಾವು ಬ್ಯಾಂಕಲ್ಲಿ ಹಣವನ್ನು ಕೊಂಡೋಗಿ ಡೆಪಾಸಿಟ್ ಮಾಡ್ತೇವೆ. ಅದರಲ್ಲಿ ಬರುವಂತಹ ಇಂಟ್ರೆಸ್ಟ್ ಏನು? ನಾವು ಮಾಡಿದ ಪುಣ್ಯಗಳು. ಅದೇ ನಾವು ದುರ್ಗುಣ ಅಂತ ಹೇಳ್ತೇವೆ. ದುರ್ಗುಣ ಅಂದ್ರೆ ನಾವು ಬ್ಯಾಂಕಿಂದ ಸಾಲ ತಗೊಳ್ತೇವೆ, ಅದಕ್ಕೆ ಮತ್ತೆ 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 ಬಡ್ಡಿ ಕಟ್ಟಿ 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 ನಾವು ಸಾಯ್ತೇವೆ. ಅದೇನು? ಅದು ನಮ್ಮ ದುರ್ಗುಣಗಳು. ಆದ್ರಿಂದ ನಾವು ಸತ್ಯ, ಧರ್ಮ, ನಿಷ್ಠೆ ಇವುಗಳೊಂದಿಗೆ ಬದುಕಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸತ್ಯ ಯಾವತ್ತೂ ಸಾಯಲ್ಲ. ಸತ್ಯಕ್ಕೆ ನೀವು ಬೆಲೆ ಕೊಡಿ. ಪ್ರಪಂಚ ಯಾವಾಗಲೂ ಸತ್ಯ, ಆದರೆ ಅದರಲ್ಲಿ ಇರುವ ಎಲ್ಲರೂ ಸತ್ಯವಂತರಲ್ಲ ಎಂಬ ಮಾತು. ಇದೆಲ್ಲ ನಮ್ಮ ಬದುಕನ್ನು ನಿರೂಪಿಸುವಂತಹ ಒಂದೊಂದು ಘಟ್ಟಗಳು. ಇನ್ನು ನಾನು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಲೇಬೇಕು. ನಮ್ಮ ಪುರುಷ ಸಮಾನವಾಗಿದ್ದಂಥ ದೇಶ ಆಗಿತ್ತು, ಆದರೆ ಈ ಹೊತ್ತು ನೋಡಿದರೆ ಇದು ನಮಗೆಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಟ್ಟಂತಹ ಒಂದು ಖುಷಿಯಂಥ ವಿಚಾರ. ಮನುಸ್ಮೃತಿಯಲ್ಲಿ ಮನು ಏನು ಹೇಳಿದ್ದಾರೆ? ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವಾದಿ ದೇವತೆಗಳು ನೆಲೆಯಾಗ್ತಾರೆ ಅಂತ. ಖಂಡಿತವಾಗಿ ಇಲ್ಲಿ ದೇವಾತಿ ದೇವತೆಗಳು ಇದ್ದಾರೆ. ಯಾಕಂದರೆ ನಮ್ಮ ಚೇರ್ ಪರ್ಸನ್ ಸಿಂಹಗಳೊಂದಿಗೆ ಒಂದು ಸಿಂಹಿಣಿ ಇಲ್ಲಿ ಕೂತಿದ್ದಾರೆ ನೋಡಿ. ಆದ್ದರಿಂದ ನೀವು ನನ್ನನ್ನು ಕರೆದದ್ದು, ನಾನು ಕೂಡ ಹೆಣ್ಣು, ಇಲ್ಲಿರುವವರು ಹೆಣ್ಣು, ಎಲ್ರಿಗೂ ಸಮಾನವಾದ ಹಕ್ಕನ್ನು ನೀವು ನೀಡಿದ್ದೀರಿ. ನಾವು ಯಾರ್ಯಾರಿಗೆ ಉದಾಹರಣೆಗಳನ್ನು ಕೊಡುತ್ತಾ ಕಾಲ ಕಳೆಯುವ ಬದಲು ನಾವು ಕೂಡ ಒಬ್ಬರಿಗೆ ಉತ್ತಮ ಉದಾಹರಣೆ ಆಗಬೇಕಂತೆ, ನಾವು ಮಾದರಿ ಆಗಬೇಕಂತೆ. ಹಾಗಿದ್ದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ, ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಇವರು ಒಂದು ಹೆಣ್ಣು, ಇವರಿಗೂ ಕೂಡ ನೀವು ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಯಾಕಂದ್ರೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡುವುದು ಅಷ್ಟು ಸುಲಭ ಅಲ್ಲ. ನನಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೀಲಿಕ್ಕೆ ಯಾವಾಗ ಕರೆ ಬಂದಿತ್ತು ಗಣೇಶಣ್ಣ? ನವೆಂಬರಲ್ಲಿ ನನಗೆ ಅವರು ಕರೆ ಮಾಡಿದ್ರು, ನಮ್ಮ ಕಾರ್ಯಕ್ರಮಕ್ಕೆ ನೀವು ಬರ್ತೀರಾ ಅಂತ. ನೋಡಿ, ಆವಾಗದಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ಸಂಘಟಕರು, ನಮ್ಮ ಉಷಾ ಮನೋಜ್ ಅವರು ಎಲ್ಲರೂ ಮಾಡಿದ್ದಾರೆ. ಆದ್ರಿಂದ ಬಹಳ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹರಸ್ತೇನೆ. ಹಾಗೆ ನಮಗೆ ಯಾವಾಗಲೂ ಈ ಯಶಸ್ಸು ಹೇಳೋದು ಅಂತಿಮ ಅಲ್ಲ, ಸೋಲು ಕೂಡ ನಮಗೆ ಅಂತಿಮವಲ್ಲ. ಈ ಸೋಲು ಗೇಲು ಇವುಗಳ ನಡುವೆ ಸಾಗುವುದೇ ಬದುಕು. ನಾವು ಉನ್ನತದ ಉತ್ತುಂಗದ ಶಿಖರಕ್ಕೆ ಏರುವಾಗ ನಮಗೆ ಸುಮಾರು ಅಡೆತಡೆಗಳು ಬರುತ್ತೆ. ಆ ಅಡೆತಡೆಗಳನ್ನು ನೀವು ಲೆಕ್ಕಿಸಬೇಡಿ, ನೀವು ಮುಂದುವರಿಯಿರಿ. ಆದರೆ ಗೆದ್ದಾಗ ಹಿಗ್ಗಬೇಡಿ, ಸೋತಾಗ ನೀವು ಕುಗ್ಗಬೇಡಿ. ನಿಮ್ಮ ಈ ದಾರಿಯಲ್ಲಿ ಅನೇಕರು ನಿಮಗೆ ಮುಂದುವರಿತಾರೆ, ನಿಂದಿಸ್ತಾರೆ, ಹೀಯಾಳಿಸ್ತಾರೆ. ಈ ನಿಂದಿಸಿದವರಿಗೆ, ಹೀಯಾಳಿಸಿದವರಿಗೆ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಆ ಸಮಸ್ಯೆ ಬಗೆಹರಿಯುವುದಿಲ್ಲ, ನಮಗೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಿಂದಿಸಿದವರಿಗೆ ವಂದಿಸಿ ಮುನ್ನಡೆಯಿರಿ, ದಂಡಿಸುವ ಶಕ್ತಿ ಮೇಲಿಂದ ನೋಡ್ತಾ ಇರ್ತದೆ ಎಂಬುದನ್ನು ನಾವು ಮರೆಯಲಿಕ್ಕಿಲ್ಲ. ಎಲ್ಲಿ ಹುಟ್ಟಬೇಕು ಅಂತ ನಮಗೆ ಗೊತ್ತಿಲ್ಲ, ಆದರೆ ಎಲ್ಲಿ ಮುಟ್ಟಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಕಷ್ಟ ಬಂದಾಗ ನಮ್ಮ ಆ ದೃಷ್ಟಿಯನ್ನು ಬದಲಾಯಿಸಿದ್ರೆ ದೃಶ್ಯವೇ ಬದಲಾಗುತ್ತೆ. ಹಾಗೆಯೇ ನಮ್ಮ ಹವ್ಯಾಸವನ್ನು ಬದಲಿಸಿದ್ರೆ ನಮ್ಮ ಹಣೆಬರ ಬದಲಾಗುತ್ತೆ. ನಾವು ಒಂದು ದೋಣಿಯಲ್ಲಿ ಹೋಗ್ಬೇಕಾದ್ರೆ ಆ ದೋಣಿಯಲ್ಲಿ ನಮಗೆ ದಾರಿ ತಪ್ಪಿದ್ರೆ ನಾವು ದೋಣಿಯನ್ನು ಬದಲಿಸುವುದಲ್ಲ, ಆ ದಿಕ್ಕನ್ನು ಬದಲಾಯಿಸಿದ್ರೆ ನಾವು ದಡ ಸೇರ್ತೇವೆ. ಹಾಗೆಯೇ ಈ ನಮ್ಮ ಜೀವನ ಕೂಡ. ಕಷ್ಟ ಅಂತ ಬಂದ್ರೆ ಆ ಕಷ್ಟವನ್ನು ಎದುರಿಸಿ, ಆ ಕಷ್ಟ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ನೀವು ಎಣಿಸ್ಕೊಳ್ಬೇಕು. ಮತ್ತೊಂದು ಹೇಳೋದಾದ್ರೆ, ಪೂರ್ತಿ ಸಿಹಿ ಆಗ್ಲಿಕ್ಕೆ ಹೋಗಬೇಡಿ. ಪೂರ್ತಿ ಸಿಹಿ ಆದ್ರೆ ನಿಮ್ಮನ್ನು ನುಂಗಿ ಬಿಡ್ತಾರೆ. ಪೂರ್ತಿ ಕಹಿ ಆಗ್ಲಿಕ್ಕೂ ನೀವು ಹೋಗಬೇಡಿ, ಉಗುಳಿ ಬಿಡ್ತಾರೆ. ಆದ್ರಿಂದ ಜೀವನ ಬೇವು ಬೆಲ್ಲದ ಥರ ಹೋಗಬೇಕು. ಈ ಜೀವನದಲ್ಲಿ ಯಾರು ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿನ ಎಲ್ಲರೂ ಹೋಗ್ಲಿಕ್ಕುಂಟು. ಶಾಶ್ವತ ಏನು? ನಾವು ಮಾಡಿದಂಥ ದಾನ ಧರ್ಮ, ನಾವು ಮಾಡಿದಂಥ ಸೇವಾ ಮನೋಭಾವ, ನಾವು ಮಾಡಿದಂಥ ಮಾನವೀಯತೆಗಳು, ಅದಕ್ಕೆ ಸಾಕ್ಷಿ ಇವತ್ತಿನ ಲಯನ್ಸ್ ಸೇವಾ ಸಂಸ್ಥೆ ನಮಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ಜೀವನದಲ್ಲಿ ಯಾರೂ ಹತಾಶರಾಗಬೇಡಿ. 4 ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಹೀಯಾಳಿಸ್ತಾರೆ ಅಂತ ಬೇಸರ ಮಾಡಬೇಡಿ. ಆ 4 ಜನರು ಇನ್ನೂ ಸಿಕ್ಕಿಲ್ಲ. ಒಂದು ವೇಳೆ ಸಿಕ್ಕಿದ್ರೆ ಅವರು ಕೂಡ ಶಾಶ್ವತ ಅಲ್ಲ, ನಾವು ಕೂಡ ಶಾಶ್ವತ ಅಲ್ಲ. ದೇವರು ಕೊಟ್ಟಂಥ ಈ ಬಾಡಿಗೆ ಶರೀರವನ್ನು ಒಂದಲ್ಲ ಒಂದು ದಿವಸ ನಾವು ಬಿಟ್ಟು ಹೋಗಲಿಕ್ಕೆ ಇದೆ. ಆದ್ರಿಂದ ನಾನು ನೀವು ಎಲ್ಲಿ ತನಕ ಸಾಧನೆ ಮಾಡಿ ಗುರಿ ಮುಟ್ಟಿ ಅಂತ ಹೇಳ್ತೇನೆ ಅಂದರೆ, ಯಾರಾದರೂ ನಿಮ್ಮನ್ನು ನಿಂದಿಸಿದ್ರೆ, ಯಾರಾದರೂ ನಿಮ್ಮನ್ನು ಅಪಮಾನ ಮಾಡಿದರೆ, ಯಾರಾದರೂ ನಿಮಗೆ ಬೈದಿದ್ರೆ, ಯಾರಾದರೂ ನಿಮಗೆ ತಿರಸ್ಕಾರ ಮಾಡಿದರೆ, ಅಥವಾ ಯಾರಾದರೂ ನಿಮ್ಮನ್ನು ಬಿಟ್ಟೇ ಹೋಗಿದ್ರೆ, ಅವರು ತಿರುಗಿ ನೋಡುವಷ್ಟು ಮಟ್ಟಕ್ಕೆ ನೀವು ಸಾಧನೆ ಮಾಡಬೇಕು. ನೀವು ಗುರಿಯನ್ನ ಮುಟ್ಟಬೇಕು. ನೀವು ಎಲ್ಲಿಯ ತನಕ ಸಾಧನೆ ಮಾಡಬೇಕು ಅಂದ್ರೆ, ಯಾರಾದರೂ ನಿಮ್ಮನ್ನು ಹುಚ್ಚ ಅಂತ ನಿಮಗೆ ಪಟ್ಟ ಕಟ್ಟಿದಿದ್ರೆ ಅವರ ಸ್ಥಾನದಲ್ಲಿ ನೀವು ಉಚ್ಚ ಅಂದ್ರೆ ಎತ್ತರ
ಎತ್ತರದ ಸ್ಥಾನದಲ್ಲಿ ಇದ್ದು ಮಹತ್ತರವಾದ ಸಾಧನೆಯನ್ನು ಇವಳು ಮಾಡಿದ್ದಾಳೆ, ಮಹತ್ತರವಾದ ಸಾಧನೆಯನ್ನು ಇವನು ಮಾಡಿದ್ದಾನೆ, ನಾನು ಇವನ ಹತ್ರ ಕ್ಷಮೆ ಯಾಚಿಸುತ್ತೇನೆ ಎಂದು ಕ್ಷಮೆ ಯಾಚಿಸಲು ಬಂದರೆ ಅವನಿಗೆ ನೀವು ಕ್ಷಮೆ ಕೊಟ್ಟು ಮಾನವೀಯತೆಯನ್ನು ಮೆರೆದು ದೇಶದ ಉತ್ತಮ ಪ್ರಜೆಗಳಾಗಿ ಬಾಳಿ ಅಂತ ಹಾರೈಸ್ತಾ ನನ್ನ 2 ಮಾತಿಗೆ ಪೂರ್ಣ ವಿರಾಮವನ್ನು ಒತ್ತುತ್ತೇನೆ. ನಮಸ್ಕಾರ. ತುಳುವಪ್ಪನ ಧರ್ಮಧರ್ಮಗಳಾದ ಬಿಟ್ಟಿದೆ ತುಳು ಭಾಷೆದ ಮುಖ್ಯ ಅಭಿಮಾನವಿದೆ. ತುಳು ಭಾಷೆದ ಭಾಷೆಯನ್ನು ಪ್ರಾಮ್ಯ ಮಲ್ಪದೆ ಲಯನ್ಸ್ ಸಂಸ್ಥೆ ಮಲ್ಪನಂಚಿನ ಸೇವೆಯನ್ನು ಗುರುತಿಸದೆ ಪ್ರಶಂಸೆ ಮಲ್ಪನಂಚಿನ ಪ್ರಿಯ ಹರೀಶ್ ಮೇಡಮ್ ಈರೆಗೆ ಉಡಲ್ದಿಂಜಿ ಸಲ್ಮೇಲು ಧನ್ಯವಾದಗಳು ಮೇಡಮ್. ನಿಮ್ಮ ಆತ್ಮೀಯ ಪ್ರೀತಿಪೂರ್ವಕ ಮಾತುಗಳಿಗೆ